uppinangady ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾರಕಕ್ಕೇರಿರುವ ಹಿಜಾಬ್ ಹಾಗೂ ಕೇಸರಿ ವಿವಾದದ ಘಟನೆಯನ್ನ ವರದಿ ಮಾಡಲು ಹೋದ ಮಾಧ್ಯಮದವರ ಮೇಲೆ ಕೆಲ ವಿದ್ಯಾರ್ಥಿಗಳು ಹಲ್ಲೆಗೆ ಮುಂದಾದ ಘಟನೆ ನಡೆದಿದೆ. uppinangady ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾರಕಕ್ಕೇರಿರುವ ಹಿಜಾಬ್ ಹಾಗೂ ಕೇಸರಿ ವಿವಾದದ ಘಟನೆಯನ್ನ ವರದಿ ಮಾಡಲು ಹೋದ ಮಾಧ್ಯಮದವರ ಮೇಲೆ ಕೆಲ ವಿದ್ಯಾರ್ಥಿಗಳು ಹಲ್ಲೆಗೆ ಮುಂದಾದ ಘಟನೆ ನಡೆದಿದೆ. ಹಿಜಾಬ್ ಕುರಿತಾಗಿ ಮೃದು ಧೋರಣೆ ತೋರಿಸಲಾಗುತ್ತಿದೆ ಎಂದು ಆರೋಪಿಸಿ ಒಂದು ಗುಂಪಿನ ಪರವಾದ ವಿದ್ಯಾರ್ಥಿಗಳು ಕಾಲೇಜಿಗೆ ಕೇಸರಿ ಶಾಲು ಹಾಕಿಕೊಂಡು ಬಂದಿದ್ದು ಅವರು ಕಾಲೇಜಿ ವರಾಂಡಾದಲ್ಲಿ ಗುಂಪಾಗಿ ನಿಂತಿದ್ರು. ಆಗ ಹಿಜಾಬ್ ಪರವಾದ ಗುಂಪೊಂದು ಅಲ್ಲೇ ಜಮಾಯಿಸಿತ್ತು. ಈ ಬಗ್ಗೆ ಸುದ್ದಿ ತಿಳಿದ ಮಾಧ್ಯಮದವರು ಕಾಲೇಜಿಗೆ ಹೋಗಿದ್ದು ಹಿಜಾಬ್ ಪರ ಇರುವ ವಿದ್ಯಾರ್ಥಿಗಳ ಗುಂಪು ಏಕಾಏಕಿ ಮಾಧ್ಯಮದವರ ಮೇಲೆ ಹಲ್ಲೆಗೆ ಮುಂದಾಗಿದ್ದಲ್ಲದೆ ವರದಿಗಾಗಿ ತೆಗೆಯಲಾಗಿದ್ದ ವಿಡಿಯೋವನ್ನ ಕಾಲೇಜಿನ ಕಚೇರಿಯ ಕೊಠಡಿಯಲ್ಲಿ ಮಾಧ್ಯಮದವರನ್ನ ಕೂಡಿ ಹಾಕಿ ಒತ್ತಾಯಪೂರ್ವಕವಾಗಿ ವಿಡಿಯೋ ಡಿಲೀಟ್ ಮಾಡಿ ಬೆದರಿಕೆಯನ್ನ ಹಾಕಿದ್ದಾರೆ. ಈ ಘಟನೆಯ ಬಗ್ಗೆ ಪೊಲೀಸರಿಗೆ ತಕ್ಷಣ ಮಾಹಿತಿ ನೀಡಿದ್ರೂ ಅಲ್ಲೇ ಇದ್ದ ಪೊಲೀಸರು ಸ್ಥಳಕ್ಕೆ ತೆರಳದೆ ಮೌನವಾಗಿದ್ದರು ಎಂಬ ಆರೋಪ ವ್ಯಕ್ತವಾಗಿದೆ. ಅಲ್ಲಿಂದೀಚೆಗೆ ನಾವು ಹಿಜಾಬ್ ಸಂಬಂಧಿಯಾಗಿ ನೋಟಿಸ್ ಮೇಲೆ ನೋಟಿಸನ್ನು ತರಗತಿ ಕಳಿಸಿದ್ದೀವಿ. ಹೈಕೋರ್ಟ್ ರೂಲ್ ಏನಿದೆ, ಹೈಕೋರ್ಟ್ ರೂಲ್ ಅನುಗುಣವಾಗಿ ನಾವು ಹಿಜಾಬ್ ಅವಾಯ್ಡ್ ಮಾಡಿ ಕ್ಲಾಸ್ ಮಾಡಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಯಾವ ವಿದ್ಯಾರ್ಥಿನಿಯರು ಹಿಜಾಬ್ ತೊಟ್ಟು ಕ್ಲಾಸಿಗೆ ಕೂರ್ತಾ ಇಲ್ಲ. ಆದರೆ ಒಂದು ಫಸ್ಟ್ ಬಿ ಕಾಮ್ ಎ ಸೆಕ್ಷನ್ ಒಳಗೆ ಕ್ಲಾಸ್ ನಡೀದೇ ಇರೋ ಸಂದರ್ಭದಲ್ಲಿ ಕ್ಲಾಸ್ ಎಂಗೇಜ್ ಆಗಿರಲಿಲ್ಲ. ಆ ಟೈಮ್ನಲ್ಲಿ ಕಾಲೇಜಿನ ಯೂನಿಫಾರ್ಮ್ ವೇಲನ್ನು ಅವರು ತಲೆಗೆ ಹಾಕ್ಕೊಂಡಿದ್ರು. ಅದನ್ನು ನಾವು ನೋಡಿದ್ವಿ. ಆ ಕಾರಣಕ್ಕೋಸ್ಕರ ಒಂದು ಶಿಸ್ತು ಕ್ರಮಕ್ಕೆ ಒಳಪಡಿಸಬೇಕು ಅಂತೇಳಿ ಎಲ್ಲ ಉಪನ್ಯಾಸಕರ ಸಭೆಯನ್ನು ಕರೆದು ಅಲ್ಲಿ ನಮ್ಮ ಕಾಲೇಜಿನ ಒಂದು ಶೈಕ್ಷಣಿಕ ಚಟುವಟಿಕೆಗೆ ಪೂರಕವಾಗಿ ಒಂದು ನಿರ್ಣಯ ತಗೊಂಡ್ವಿ. 6 ದಿನ ಅವರು ತರಗತಿಗೆ ಕೂರಿಸೋದು ಬೇಡ, ಶಿಸ್ತು ಕ್ರಮದ ಭಾಗವಾಗಿ ಅವರು ಹೊರಗೆ ಇರಲಿ, ಎಲ್ಲರಿಗೂ ಕೂಡ ಅಲರ್ಟ್ ಆಗಬೇಕಿದೆ, ಹೈಕೋರ್ಟ್ ರೂಲ್ ಇದೆ ಅದು ಅಂತೇಳಿ ಅದನ್ನು ಮಾಡಿದ್ವಿ. ಆ ತರುವಾಯ ಅದು ಚೆನ್ನಾಗಿತ್ತು. ನಮ್ಮ ಕಾಲೇಜಲ್ಲಿ ಭಾಳ ಪಾಠ ಪ್ರವಚನ ಭಾಳ ಶಿಸ್ತುಬದ್ಧ ನಡೀತಾ ಇದೆ. ಆದರೆ ನಿನ್ನೆ ಅದು ಯಾವುದೋ ಕಾರಣ ಅದು 6 ತಿಂಗಳು ಕಾರಣ ಅಂತ ಹೇಳಿದ್ರು ಹುಡುಗರು, ನಮಗೆ ಗೊತ್ತಿರಲಿಲ್ಲ. 3 ಮೇಲೆ ಅದು ಸಣ್ಣ ಜಗಳಗಳಾಗಿದೆ. ಸಣ್ಣ ಜಗಳ ಬೇರೆ ರೀತಿಯಲ್ಲೇ 2 ಮೇಲೆ ತೊಡ್ತಾ ಇದ್ದಾರೆ, ಯೂನಿಫಾರ್ಮ್ 2 ಮೇಲೆ ತೊಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಅದು ಬೇರೆ ರೀತಿಯ ಟರ್ನ್ ಆಗಿ ಇವತ್ತು ಈ ಬೆಳವಣಿಗೆಗಳಾಗಿವೆ. Supra Lights, exclusive fancy light showroom. Dealers of branded LED panels, LED tube lights, LED strip lights, LED indoor and outdoor lights, commercial lights, fans and geysers. All brands under one roof. Assured quality and service is our specialty. Up to 45% discount on fancy lights and unbelievable prices on fans and geysers. Visit and enrich your lifestyle today. Supra Lights, Pereira Pearls Building opposite Baliga Stores behind Bharat Mall, Bijay, Mangalore. Call 0824 4258 309.